ಬರೀ ಪ್ಯಾಚ್ ವರ್ಕ್ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚ್ತಾ ಇರುವ ಹಲವಾರು ವರ್ಷಗಳಿಂದ ಕುಂಟು ನೆಪ ಹೇಳಿ ರಸ್ತೆ ದುರಸ್ತಿ ಮಾಡುತ್ತಿರುವ ಲೋಕೋಪಯೋಗಿ ಇಲಾಖೆ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಬಹಿರಂಗವಾಗಿ ಹೊರಹಾಕಿದ್ದಾರೆ. ಕಡಬ ಕೋಡಿಂಬಾಳ ರಾಜ್ಯ ಹೆದ್ದಾರಿಗೆ ರಸ್ತೆ ತೇಪೆ ಹಚ್ಚುವ ಕಾಮಗಾರಿಯನ್ನು ಗ್ರಾಮಸ್ಥರು ತಡೆದಿದ್ದಾರೆ. ಕಳೆದ ವರ್ಷವೂ ಬರೀ ಪ್ಯಾಚ್ ವರ್ಕ್ ಕಾಮಗಾರಿಯನ್ನು ನಡೆಸಲಾಗಿತ್ತು. ಆದರೆ ಆ ಕಾಮಗಾರಿ ಅದೇ ವರ್ಷ ಕಿತ್ತು ಹೋಗಿದೆ. ಈ ವರ್ಷವೂ ಮತ್ತೆ ಕಳಪೆ ಕಾಮಗಾರಿ ನಡೆಸಲಾಗ್ತಾ ಇದೆ. ದಿನಂಪ್ರತಿ ಸುಳ್ಯ ಎಂಎಲ್ಎ ಸಂಚರಿಸುವ ಪ್ರಮುಖ ರಸ್ತೆ ಇದಾಗಿದ್ದು, ಕಡಬ ತಾಲೂಕಿನ ಕೋಡಿಂಬಾಳ ಕಲ್ಲಂತಡ್ಕ ಎಂಬಲ್ಲಿ ರಸ್ತೆಯನ್ನು ದುರಸ್ತಿಪಡಿಸಲಾಗಿದೆ. ಸ್ಥಳಕ್ಕೆ ಲೋಕೋಪಯೋಗಿ ಇಂಜಿನಿಯರ್, ಗುತ್ತಿಗೆದಾರರು ಬರಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ನೋಡಿ ನೋಡಿ ಇದು ಇಲ್ಲಿ ರೋಲರ್ ಹೋಗಿದೆ ಏನು ಅಂತ ನೋಡಿ. ಏತು ರೋಲರ್ ಕೆಡ್ತದೆ ದಡ್ನ ತುಳಿ ಸಮಸ್ಯೆ ಉಂಟು ಮಾಡುದು ಗಂಟು ವರ್ಷ ಕೈಕರ್ ಬಲಿ ಗಾಡಿ ಲೋಕಲ್ ತಗಲ ಅಡ್ಜಸ್ಟ್ಮೆಂಟ್ ಇಪ್ಪ ಪೂರ ಇಲ್ಲ ತೋಟ ಬಗ್ಗೆ ಏರಿಲ್ಲ ನಾನು ತೋಟ ಮಾಡಿ ಬೆರಡಾಗ್ಲಿ ಮಲ್ಪುಣ ಮಾತ್ರ ಸರಿ ನೋಡತ್ತ ಎರಡು ಜನ ಕೈಗಾರ ಬಂದ್ಕೊಂಡೇರಿ ಮಾತಾಡ್ತೆ ಇಂಜಿನಿಯರ್ ಆಟಾಚಾರಾಗಿ ಕೆಲಸ ಮಲ್ಪನ ಬೋಡ್ಸಿ ಕೆಲಸ ಉಂಟಲ್ಲ ಮಲ್ಪನ ಸರಿ ಮಲ್ಪಲೆ ಮಲ್ಪನ ಅಂಡ ಕ್ಲಿಯರ್ ಆತ ಮಲ್ಪಲೆ ಕಾಂಟ್ರಾಕ್ಟ್ ಎಲ್ಲ ಪಿಡಬ್ಲ್ಯೂ ಇಂಜಿನಿಯರ್ ಎಲ್ಲ ಬರೋದಿಲ್ಲ ಇನ್ನು ಒಕ್ಕಲೆ 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 ಹಾ ಐನು ಒಕ್ಕಲೆ ತುಲೆ ಇದಕ್ಕೆ ಒಂಜಿ ಚೂರು ಡಾಮರ್ ಮಾಡ್ತಾರೋಲಿ ಈತ ಜಲ್ಲಿಗೆ ಮಿತ್ತದ ಜಲ್ಲಿ ಉಂಟು ರಿಕ್ಷಾ ತಗಲು ಜೀಪ್ ತಗಲು ಟ್ಯಾಕ್ಸಿ ಕಟ್ಟಲು ಈಗ ಕೈಗಾರ ಬಂದು ಹೋಗ್ತಾ ನಿಖಿಲಿ ಗೊತ್ತುಂಡ ಈ ಸಮಸ್ಯೆ ಇಂಚಿನ ಆಯ್ ಬರಡು ಕಾಂಟ್ರಾಕ್ಟ್ ಬರಡು